ಮೂಲಭೂತ ಸೌಕರ್ಯ ವಂಚಿತ ಪಟ್ರಮೆಯ ಅನಾರು ಶಾಲೆಗೆ ಮಾಜಿ ಶಾಸಕ ವಸಂತ್ ಬಂಗೇರ ಅವರು ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳನ್ನು ಆಲಿಸಿದ್ರು. 1954ರಲ್ಲಿ ಪ್ರಾರಂಭಗೊಂಡ ಗ್ರಾಮದ ಪ್ರಮುಖ ಸರ್ಕಾರಿ ಶಾಲೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅನಾರು ಇಂದು ಹಳೆಯ ಕಾಲದ ಕೊಠಡಿಗಳನ್ನು ಕಳೆದುಕೊಂಡು ಸರ್ಕಾರದಿಂದ ಹೊಸ ಕೊಠಡಿಗಳು ಮಂಜೂರಾಗದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿರುವ ಬಗ್ಗೆ ಗ್ರಾಮಸ್ಥರು ಮಾಜಿ ಶಾಸಕರಾದ ವಸಂತ್ ಬಂಗೇರ ಅವರ ಸರ್ಕಾರದಿಂದ ಯಾವುದೇ ನೆರವು ಒದಗಿಸಲು ಒತ್ತಡ ಹಾಕಬೇಕೆಂದು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅನಾರು ಶಾಲೆಗೆ ಭೇಟಿ ನೀಡಿದ ವಸಂತ್ ಬಂಗೇರ ಅವರು ಶಾಲೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕಣ್ಣಾರೆ ಕಂಡ್ರು. ಒಟ್ಟು 5 ತರಗತಿಯ ಕೊಠಡಿಗಳು ನಾಶವಾಗಿದ್ದು ಸರ್ಕಾರದಿಂದ ಹೊಸದಾಗಿ 5 ಕೊಠಡಿಗಳು ಮಂಜೂರಾಗಬೇಕಾಗಿತ್ತಾದರೂ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ ಮಂಜೂರಾತಿಗೆ ಅಡ್ಡಿಯಾಗಲಿದೆ ಎಂದು ಅಭಿಪ್ರಾಯಿಸಿದ್ರು. ನನ್ನ ಶಾಸಕತ್ವದ ಕೊನೆಯ ಹಂತದಲ್ಲಿ ನಾನು 4 ಕೊಠಡಿಗಳಿಗೆ ಪ್ರಯತ್ನಿಸಿದ್ರು, 1 ಮಾತ್ರ ಅಂಗೀಕಾರವಾಗಿತ್ತು. ಆ 1 ಕೊಠಡಿ ಮಾತ್ರ ಈಗ ಮಂಜೂರಾಗಿದೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಬಿಎಂ ಭಟ್, ಅಜಿತ್ ಕುಮಾರ್, ಸುಂದರ್ ಹೆಗ್ಡೆ, ಪಂಚಾಯತ್ ಪಿಡಿಒ ಅಂಬರೀಶ್ ಮೊದಲಾದವರು ಉಪಸ್ಥಿತರಿದ್ದರು.